ಬಹುಭಾಷಾ ನಟಿ ಜೂಲಿ ಖ್ಯಾತಿಯ ಮಹಾಲಕ್ಷ್ಮಿ ಉಡುಪಿಯ ಕೃಷ್ಣಮಠಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದರು. ಮಣಿಪಾಲದ ವಿದ್ಯಾಸಂಸ್ಥೆಗಳಲ್ಲಿ ಮಗಳ ಅಡ್ಮಿಷನ್ಗೋಸ್ಕರ ಬಂದಿರುವ ಮಹಾಲಕ್ಷ್ಮಿ ಸೋಮವಾರ ಬೆಳಗ್ಗೆ ಕೃಷ್ಣಮಠಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದರು. ಮಠದ ವತಿಯಿಂದ ಅವರನ್ನು ಸ್ವಾಗತಿಸಲಾಯಿತು. ಬಳಿಕ ಅವರು ಕೊಡವರಿನ ಸಾಯಿಬಾಬಾ ಮಂದಿರಕ್ಕೆ ತೆರಳಿ ಸಾಯಿಬಾಬಾ ದರ್ಶನ ಪಡೆದರು. ಬಹುಭಾಷಾ ನಟಿಯಾಗಿರುವ ಮಹಾಲಕ್ಷ್ಮಿ ಲಕ್ಷ್ಮಿ ಎಂದೇ ಫೇಮಸ್ ಆಗಿದ್ದಾರೆ. ಜೂಲಿ ಖ್ಯಾತಿಯ ಮಹಾಲಕ್ಷ್ಮಿ ಅವರ ನಟನೆಗೆ ರಾಷ್ಟ್ರೀಯ ಪ್ರಶಸ್ತಿಗಳು ದೊರಕಿವೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕೊರೋನಾದ ಬಗ್ಗೆ ತನಗೆ ಆಗುವಷ್ಟು ಜಾಗೃತಿ ಮೂಡಿಸುತ್ತಿದ್ದೇನೆ ಎಂದರು. ಮುಂದಿನ ಯೋಜನೆಯ ಬಗ್ಗೆ ಮಾಹಿತಿಯನ್ನು ನೀಡಲು ಲಕ್ಷ್ಮಿ ನಿರಾಕರಿಸಿದರು. ಇವನ ಆಶೀರ್ವಾದ ಇಲ್ಲಾಂದರೆ ಏನಿಲ್ಲ ಸರ್. ಉತ್ತರವಾದ ಇರೋ ಒಂದು ರೆಸ್ಪಾನ್ಸಿಬಲ್ ಸಿಟಿಸನ್ ಥರ ಅದು ಬೇಕ್ರಿ. ಮಾಸ್ಕ್ ಬೇಕು, ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ನಿನ್ನೆ ಮಲ್ಪೆ ಹೋಗಿ ಬಂದ್ವಿ. ಕೊರೋನಾ ಇಸ್ ಜೋಕ್ ಅಂತ ಅನ್ಸಿತ್ತು. ಟ್ರೂ ಜನಗಳಿಗೆ ಒಂದು ವೇಳೆ ಅವ್ರಿಗೆ ನಂಬಿಕೆ ಇಲ್ವೇನೋ.